ಆರೋಗ್ಯಕರ ಜೀವನಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಪಾಲಿಸುವ ಅಗತ್ಯವಿದ್ದು ಪ್ರತಿದಿನ ವಾಕ್ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ವಾಕ್ ಮಾಡುವಾಗ ಪ್ರಕೃತಿಯ ಸೌಂದರ್ಯ ಅನುಭವಿಸಬಹುದು. ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ ಎಂದು ವೈದ್ಯ ಡಾಕ್ಟರ್ ಪದ್ಮಪ್ರಸಾದ್ ಸಲಹೆ ನೀಡಿದರು. ನಗರದ ಕುವೆಂಪು ರಸ್ತೆ ಬಳಿ ಇರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಬಿಪಿ ಹಾಗೂ ಶುಗರ್ ಸಮಸ್ಯೆ ಇರುವವರು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ವಾಕ್ ಮಾಡಲೇಬೇಕು. ಆಹಾರ ನಿಯಂತ್ರಣ ಅತ್ಯಂತ ಮುಖ್ಯವಾಗಿದ್ದು ಸಿಹಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡಬೇಕು ಹಾಗೂ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದರು. ದಿನಕ್ಕೆ ಸುಮಾರು 14,000 ಹೆಜ್ಜೆ ನಡೆಯುವುದು ಉತ್ತಮ. ಅಂದರೆ ಕನಿಷ್ಠ 4 ಕಿಲೋಮೀಟರ್ ನಡೆಯುವ ಅಭ್ಯಾಸ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ಹೇಳಿದರು. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ಅತಿಯಾದ ಚಿಂತನೆಗಳಿಂದ ದೂರವಿರುವುದೇ ಉತ್ತಮ ಜೀವನದ ಮಾರ್ಗ ಎಂದು ಅಭಿಪ್ರಾಯಪಟ್ಟರು. ಉತ್ತಮ ಸ್ನೇಹ, ಸಕಾರಾತ್ಮಕ ವಿಚಾರಗಳು ಹಾಗೂ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು. ಇತ್ತೀಚೆಗೆ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಕುಟುಂಬದಲ್ಲಿ ಇತಿಹಾಸ ಇದ್ದವರು ಮುಂಚಿತ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಟ್ಟುಕೊಳ್ಳುವುದು ಅಗತ್ಯ. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ಕಿವಿಮಾತು ಹೇಳಿದರು. ನಿಂತು ನಾವು ನಮ್ಮ ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿ ವಾಕಿಂಗ್ ಆಗಲಿ, ಒಂದು ಎಕ್ಸರ್ಸೈಸ್ ಆಗಲಿ, ಒಂದು ಯೋಗ ಇರ್ಬೋದು, ಒಂದು ಧ್ಯಾನ ಇರ್ಬೋದು, ನೀವೇನು ಒಂದು ಅರ್ಧ ಗಂಟೆ ಮಾಡಿ ಮೈಂಡ್ ಫ್ರೆಶ್ ಆಗುತ್ತೆ. ನಮಗೆ ನಮ್ಮ ಟೀಚರ್ಸ್ ಹೇಳೋರು ಅವಾಗೇನಂದರೆ, ನಾವು ಸತ್ಯಸಾಯಿ ಸೇವಾ ಸಂಸ್ಥೆ ಅಳಿಕೆನಲ್ಲಿ ಓದ್ತಕ್ಕ ಅವಾಗೇನಿತ್ತು, ಭಜನೆ, ಊಟಕ್ಕೆ ಮುಂಚೆ ಒಂದು ಮಂತ್ರ ಎಲ್ಲವೂ ಇತ್ತು. ಮೋಸ್ಟ್ಲಿ ನಾವು ಅಲ್ಲಿ ಓದಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದು ನಮಗೆ ಬಂದಿದ್ದೀವಿ ಅಂತ ಅದನ್ನು ಕೃತಜ್ಞತೆ ಆ ಮೇಸ್ಟೂರಿಗೆ ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಯಾಕೆಂತ ಹೇಳಿದ್ರೆ ಏನು ಹೇಳ್ತಾರೆ, ಸೇವಾ ಮನೋಭಾವನೆಗಳು ಅಲ್ಲಿಂದಲೂ ರೂಪಿಸ್ಕೊಂಡ್ಬಂದಿರ್ತೀವಿ. ಒಬ್ರಿಗೆ ಮಾಡೋಂಥದ್ದಿಲ್ಲ. MBBS ಅನ್ನೋದೊಂದು ಇದ್ದಿದ್ದು ಇನ್ನೂ ಕಷ್ಟವಾಗಿರೋ ಕೋರ್ಸ್. ಇಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಎಲ್ಲ ಸೀದಾ ಕೊಡುತ್ತೆ ನಿಮ್ಮ ಬಾಡಿನಲ್ಲಿ. ನೀನು ಒಂದು ಎಕ್ಕಂಡು ಪಕ್ಕಂಡು ಕುಣ್ಕೊಂಡು MBBS ಓದೋಕ್ಕಾಗಲ್ಲ. ನೀವು ಒಂದ್ಸತಿ ಒಳಗೆ ಬಂದಮೇಲೆ ಇಟ್ ಶುಡ್ ಬಿ ಎ ಪ್ಯಾಷನ್. ನಾನೆಲ್ಲ ಸಾಯಂಕಾಲ ಹೋಗ್ತೀನಿ, ಡಿಸ್ಕೋಥೆಟಿಗೆ ಹೋಗ್ತೀನಿ, ಹುಡುಗರ ಜೊತೆ ರೌಂಡ್ ಹೊಡ್ತೀವಿ, ಇವೆಲ್ಲ ಮಾಡೋಕ್ಕಾಗದೇ ಇಲ್ಲ MBBS ಅಲ್ಲಿ. ಉಸಿರಾಡಕ್ಕೆ ಬಿಡಲ್ಲ, ಅಷ್ಟೊಂಥರ ಸಬ್ಜೆಕ್ಟ್ ಹಾಕಿ ಹೇಳ್ತಿರ್ತಾರೆ. ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಜೂನಿಯರ್ ಕಮಾಂಡರ್ ಅಧಿಕಾರಿಗಳಾದ CK ಕಿರಣ್ ಕುಮಾರ್, ರಾಜು, ರೂಕೇಶ್ ಹಾಗೂ ರಾಮಚಂದ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ SI ಮಂಜಪ್ಪ, CB ನಾಗರಾಜು, ರಂಗೇಗೌಡ ಹಾಗೂ ಭಾರತೀಯ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಗಿರೀಶ್, ಕಾಂಚನಾ ಮಾಲಾ, ವನಜಾ ಇವರನ್ನು ಹಾಸನ ಲಯನ್ಸ್ ಕ್ಲಬ್ನಿಂದ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, ಕಾರ್ಯದರ್ಶಿ ಶಿವಸ್ವಾಮಿ, ಖಜಾಂಚಿ ಚೆನ್ನಗೌಡ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ HR ಚಂದ್ರೇಗೌಡ, ವಲಯ ಅಧ್ಯಕ್ಷ HK ನಾಗೇಶ್, ಮಾಜಿ ಅಧ್ಯಕ್ಷ IG ರಮೇಶ್, ಗಂಗಾಧರ್ ಮಲ್ಲೇಶ್ ಗೌಡ ಇತರರು ಉಪಸ್ಥಿತರಿದ್ದರು. ಯೋಗೇಶ್, V4 ನ್ಯೂಸ್, ಹಾಸನ.